ಕರುನಾಡಿನ ಪುಣ್ಯಕ್ಷೇತ್ರ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಕಾರ್ತಿಕ ಮಾಸದ ಕಡೆಯ ಶುಕ್ರವಾರ ನಡೆದ ಸರಳ ಲಕ್ಷ ದೀಪೋತ್ಸವ ಕಾರ್ಯಕ್ರಮವು ಮಹಾಲಕ್ಷ್ಮಿ ದೇವಸ್ಥಾನದ ಆಡಳಿತಾಧಿಕಾರಿ ಮತ್ತು ಹತ್ತೂರ ದಾನಿಗಳ ನೆರವಿನಿಂದ ಸಾವಿರಾರು ಭಕ್ತಾದಿಗಳ ಸಹಕಾರದಿಂದ ಬಹಳ ವಿಜೃಂಭಣೆಯಿಂದ ನಡೆಯಿತು. ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯ ಮತ್ತು ತುಮಕೂರು ಜಿಲ್ಲೆಯ ವಿವಿಧ ಕಡೆಗಳಿಂದ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಸಾವಿರಾರು ದೀಪಗಳನ್ನು ಬೆಳಗಿಸುವ ಮೂಲಕ ಮಹಾಲಕ್ಷ್ಮಿ ದೇವಿಯ ದರ್ಶನ ಪಡೆದರು. ದೇವಿಗೆ ಪಂಚಾಮೃತ ಅಭಿಷೇಕ, ವಿಶೇಷ ಪೂಜಾ ಕಾರ್ಯಕ್ರಮ ನಡೆದು ರಾತ್ರಿ ಗೊರವನಹಳ್ಳಿ, ನರಸಯ್ಯನಪಾಳ್ಯ ಮತ್ತು ಗೊಳ್ಳರಹಟ್ಟಿ ಗ್ರಾಮಸ್ಥರಿಂದ ಆರತಿ ಸೇವೆ ಹಾಗೂ ರಾತ್ರಿ ಮುತ್ತಿನ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ನಡೆಯಿತು. ಮಹಾಲಕ್ಷ್ಮಿ ದೇವಾಲಯದಲ್ಲಿ ವಿಶೇಷವಾದಂಥ ಅಲಂಕಾರ ಪೂಜೆಗಳನ್ನು ನೆರವೇರಿಸಿ ಇವತ್ತಿನ ಮಹಾಲಕ್ಷ್ಮಿ ಹೋಮ ಕಾರ್ತಿಕ ಲಕ್ಷ ದೀಪೋತ್ಸವಕ್ಕೆ ವಿಶೇಷವಾದ ಜನ ಆಗಮಿಸಿದ್ದಾರೆ. ಪ್ರತಿಯೊಬ್ಬರೂ ಕೂಡ ದೇವಿ ದರ್ಶನ ಮಾಡಿ ಪುನೀತರಾಗ್ತಾ ಇದ್ದಾರೆ. ಅವ್ರು ಕೇಳಿದಂಥ ವರಗಳನ್ನು ಮಹಾಲಕ್ಷ್ಮಿ ಕೊಡ್ತಾಳೆ ಅನ್ನೋದ್ರಿಗೆ ಈ ಜನದ ಸಮೂಹವೇ ಸಾಕ್ಷಿ. ಇದರಲ್ಲಿ ಎರಡು ಮಾತಿಲ್ಲ. ದೈವ ಭಕ್ತಿ ವಿಶೇಷವಾದಂಥ ಒಂದು ಶಕ್ತಿಯನ್ನು ಮಾತೆ ಕಮಲಮ್ಮನವರು ಈ ಗ್ರಾಮಕ್ಕೆ ತಂದು ಪ್ರತಿಯೊಬ್ಬರಿಗೂ ಒಳಿತನ್ನು ಬಯಸಿ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದೊಂದು ವಿಶೇಷವಾಗಿ ಕೇಳಿಕೊಂಡು ಎಲ್ರಿಗೂ ಬಂದಂಥವ್ರಿಗೆ ಅವ್ರವ್ರ ಕಷ್ಟಗಳೇನಿದೆ ಅದೆಲ್ಲ ನೆರವೇರ್ತಾ ಇದೆ. ಆ ನಂಬಿಕೆ ಜನಗಳಲ್ಲಿ ಸಿಕ್ಕಿ ವಿಶೇಷವಾದ ಜನ ಗೊರವನಹಳ್ಳಿ ಹುಡುಕೊಂಡ್ಬರ್ತಾ ಇದ್ದಾರೆ.